ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿರುವ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವತಿಯಿಂದ 2 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಕಾಲೇಜ್ ಫೆಸ್ಟ್ AJIET AAKAR-2K18 ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ತೆರೆಬಿತ್ತು. 2 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಕಾಲೇಜ್ ಫೆಸ್ಟ್ನಲ್ಲಿ ರಾಜ್ಯದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ತಾಂತ್ರಿಕ ವಿಭಾಗ ಹಾಗೂ ಸಾಂಸ್ಕೃತಿಕ ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ರಂಗೋಲಿ, ಸಂಗೀತ ಸ್ಪರ್ಧೆ, ಡ್ಯಾನ್ಸ್ ಹೀಗೆ ವಿವಿಧ ಸ್ಪರ್ಧೆಗಳು ನಡೆದವು. बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी जनाटवी गलज्जल प्रवाह पावितस्तरे गलेवलंब्य लंबितांबुजंगमालिकां ತಾಂತ್ರಿಕ ವಿಭಾಗದಲ್ಲಿ ಒಳಚಲ್ನಲ್ಲಿರುವ ಶ್ರೀನಿವಾಸ್ ಕಾಲೇಜು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ಮೈಕಲ್ ಜಾರ್ಡನ್, ಒಬಾಮಾ ಅ ಚಾಂಪಿಯನ್, ಮಂಡೆಲಾ ಅ ಚಾಂಪಿಯನ್, ಸೆರೀನಾ ಅ ಚಾಂಪಿಯನ್, ವೆಂಡಿ ಅ ಚಾಂಪಿಯನ್, ಶೆಲಿಯನ್ ಅ ಚಾಂಪಿಯನ್. ಇತ್ತ ಸಾಂಸ್ಕೃತಿಕ ವಿಭಾಗದಲ್ಲಿ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ಪಡೆದುಕೊಂಡರು. ಮೈಕಲ್ ಜಾರ್ಡನ್, ಒಬಾಮಾ ಅ ಚಾಂಪಿಯನ್, ಮಂಡೆಲಾ ಅ ಚಾಂಪಿಯನ್, ಸೆರೀನಾ ಅ ಚಾಂಪಿಯನ್, ವೆಂಡಿ ಅ ಚಾಂಪಿಯನ್, ಶೆಲಿಯನ್ ಅ ಚಾಂಪಿಯನ್, 958 ಬೋಲ್ ಅ ಚಾಂಪಿಯನ್. ಚಾಂಪಿಯನ್ 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 ಚಾಂಪಿಯನ್. ಎಜೆ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಶಾಂತರಾಮ್ ರೈ ಸಿ ಮಾತನಾಡಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಈ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರ ಎಂದು ಹೇಳಿದರು. All the institutions, those who came here, it will be there. Having very senior students up to 4th year. We are having only first year and second students. They are in their training stage. Even though I think in my career, I conduct so many events during my professional type. They are done in systematic, what made the faculty member guided. They have taken leadership and made the system in the very time sensely and systematically. Credit goes to students also. My special thanks goes to the principals of all the institutions from the Sulya to Bhatkala. I think more than 35 colleges participated in this event. ಈ ವೇಳೆ AJIET ಆಕಾರ್ ಮುಖ್ಯ ನಿರ್ದೇಶಕ ಡಾಕ್ಟರ್ ಆಂಟನಿ ಪಿಜೆ, ಮೆಕ್ಯಾನಿಕಲ್ ವಿಭಾಗದ ಡಾಕ್ಟರ್ ರಾಜೇಶ್ ರೈ, ಟೆಕ್ನಿಕಲ್ ವಿಭಾಗದ ಡಾಕ್ಟರ್ ಅಕ್ಷತಾ ಶೆಟ್ಟಿ, ಸಾಂಸ್ಕೃತಿಕ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಶೋಭಿತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.